ಕುಂದಾಪುರ ಕೋಡಿ ಅಳವೆ ಪ್ರದೇಶದ ಬಳಿ ಸಮುದ್ರ ತೀರದಲ್ಲಿ ಮರಳು ತುಂಬಿ ಸಾಗಿಸುತ್ತಿದ್ದ ಲಾರಿಗಳನ್ನು ಸ್ಥಳೀಯರು ತಡೆದು ಪ್ರತಿಭಟಿಸಿದ ಘಟನೆ ನಡೆದಿದೆ. ಪ್ರತಿಭಟನಾ ಸ್ಥಳಕ್ಕೆ ಕುಂದಾಪುರ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಈ ಸಂದರ್ಭ ಸ್ಥಳೀಯರು ಸಿಆರ್ಝೆಡ್ ವ್ಯಾಪ್ತಿಯಲ್ಲಿ ಅನುಮತಿ ಇಲ್ಲದಿದ್ದರೂ ಮರಳು ತೆಗೆದು ಪ್ರಾಕೃತಿಕ ಸೌಂದರ್ಯ ಹಾಳು ಮಾಡಲಾಗುತ್ತಿದೆ, ತೀರದಲ್ಲಿ ಆಳವಾದ ಹೊಂಡಗಳನ್ನು ನಿರ್ಮಿಸಿ ಅಪಾಯ ಎದುರಿಸುವಂತೆ ಮಾಡಿದ್ದಾರೆ ಎಂದು ಅಹವಾಲು ಮುಂದಿಟ್ಟರು. ಈ ಸಂದರ್ಭ ಸ್ಥಳದಲ್ಲಿದ್ದ ಶಾಸಕರ ಸಮ್ಮುಖದಲ್ಲೇ ಎರಡು ಬಣಗಳಾಗಿ ಮಾತಿನ ಚಕಮಕಿ ನಡೆಯಿತು. ಶಾಸಕರು ಮಧ್ಯಪ್ರವೇಶಿಸಿ ಸಮಸ್ಯೆಯನ್ನ ಕುರಿತು ಸ್ಥಳೀಯರ ಗಮನಕ್ಕೆ ತಂದು ಫೋನ್ ಮುಖಾಂತರ ಜಿಲ್ಲಾಧಿಕಾರಿಯವರ ಬಳಿಯಲ್ಲಿ ಸಮಸ್ಯೆಯ ಬಗ್ಗೆ ಚರ್ಚೆ ನಡೆಸಿ ಸೂಕ್ತ ಪರಿಹಾರ ಕೈಗೊಳ್ಳುವಂತೆ ಸೂಚಿಸಿದರು. ಮಾಜಿ ಪುರಸಭೆ ಸದಸ್ಯ ಸಂದೀಪ್ ಕೋಡಿ ಮೊದಲಾದವರು ಶಾಸಕರಿಗೆ ಸ್ಥಳೀಯವಾಗಿ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ಗಮನಕ್ಕೆ ತಂದರು. ಕೂಡಲೇ ಮರಳುಗಾರಿಕೆ ನಿಲ್ಲಿಸಿ ಊರನ್ನ ಉಳಿಸಿ ಎಂದು ಊರಿನವರ ಪರವಾಗಿ ಮನವಿ ಮಾಡಿದ್ರು. ಬಳಿಕ ಮಾತನಾಡಿದ ಶಾಸಕರು ಬ್ರೇಕ್ ವಾಟರ್ ಕಾಮಗಾರಿಯ ಬಗ್ಗೆ ಡ್ರೆಡ್ಜಿಂಗ್ ಮಾಡಿದ ಮರಳನ್ನ ಜನರ ಉಪಯೋಗಕ್ಕೆ ಬಳಸಿಕೊಳ್ಳಲು ಷರತ್ತುಬದ್ಧವಾಗಿ ಜಿಲ್ಲಾಡಳಿತ ಒಪ್ಪಿಗೆ ನೀಡಿದ್ರು. ಸಮುದ್ರ ಮಟ್ಟಕ್ಕಿಂತ ಜಾಸ್ತಿ ಅಪಾಯದ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಮರಳು ತೆಗೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿಯೂ ಮಾತನಾಡಿದ್ದು ಕೂಡಲೇ ಮರಳು ಸಾಗಾಟ ನಿಲ್ಲಿಸುವಂತೆ ತಿಳಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಾಕೃತಿಕ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು. ಎಂತವರು ಸಮುದ್ರಕ್ಕೆ ಹೋಗ್ತೇನೆ ಬ್ಲಾಕ್ ಆಗ್ತಿಲ್ಲ, ನದಿ ಹತ್ರ ನಾವು ಸ್ಟಾಕ್ ಮಾಡೋಕ್ಕಾಗ್ತಿಲ್ಲ. ಎಲ್ಲಿ ಆಚೆ ಹೌದು ಅವ್ರು ಸ್ಟಾಕ್ ಮಾಡಿದ್ರೆ ಮಳೆಗಾಲಕ್ಕೆ ಎಲ್ಲಿಗೆ ಹೊತ್ತು ಅಷ್ಟು ಜಾಗ್ರತೆಗೆ ಹೇಳಿದ್ರೆ ನಾನು ಏನು ಜಾಗೃತಿ ತಪ್ಪಿ ಮಾತಾಡೋದು ಪ್ರಜ್ಞೆ ಸಹ ಇತ್ತು. ಶಂಕರ್ ಪೂಜಾರಿ ಇದ್ದಾರೆ, ಮತ್ತೆ 3-4 ಜನ ಇದ್ದಾರೆ, 15 ಜನ ಹೋಗಿ ನಾವು ನಿಮ್ಮೇನ ಅಪೋದ ಅಂದೇಳಿ ಹೇಳೋದಲ್ಲ. ಆಯ್ತು, ಒಂಚೂರು ಕೇಳಕ್ಕಲ್ಲ. ಆ ಬಿಜ್ಜಾಯ್ದೇಪತಿ ಸುನಾಮಿ ಗಲಾಟೆ ರಾತ್ರಿ ಬಂದಲ್ಲೂ ನೀವು ಮಾತಾಡಿದ್ರೆ ನಾವು ಮಾತಾಡುತ್ತಲ್ಲ, ಮಾತಾಡ್ಕೆ ಈಗ ನಿಮ್ಮ ಹತ್ರ ಮಾತಾಡಿದ್ರೆ ಇನ್ಯಾರ ಹತ್ರ ಹೇಳೋದು.